ಹೇ ಆಲ್ ಎಲ್ಲರಿಗೂ ನಮಸ್ತೆ. ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಅಂದರೆ ಅದು ಬ್ರಷ್ ಮಾಡೋದು. ಬ್ರಷ್ ಮಾಡಿಲ್ಲ ಅಂದರೆ ಏನೋ ಒಂಥರ ಸಮಾಧಾನವೇ ಇರೋದಿಲ್ಲ. ಹಾಗಾಗಿ ಮೊದಲು ನಾನು ಬ್ರಷ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ನಾನು ಮನೆ ಎಲ್ಲ ಕ್ಲೀನಾಗಿ ಗುಡಿಸಿ ಆಮೇಲೆ ನನಗೆ ಸ್ನಾನಕ್ಕೆ ಅಂತ ನೀರಿಟ್ಟೆ. ಅಂದರೆ ನನಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಇವತ್ತು ವರಲಕ್ಷ್ಮಿ ಪೂಜೆಗೆ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಸೊ ನಾನು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು, ಇನ್ನು ಮಕ್ಕಳಿದ್ರೆ ನನಗೆ ಏನೂ ಕೆಲಸ ಆಗೋಲ್ಲ ಅಂತ ಬೇಗ ಬೇಗ ಸ್ನಾನ ಮಾಡಿಕೊಂಡೆ. ಆಮೇಲೆ ನಾನು ಮಾಡೋ ಕೆಲಸ ಅಂದರೆ ದೀಪ ಇಡೋದು. ದೇವ್ರಿಗೆ ದೀಪ ಇಟ್ಕೊಂಡು ನನಗೇನು ವಿಶ್ ಇದೆ ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊಂಡು ಖುಷಿಯಿಂದ ನಾನಿವತ್ತು ವರಲಕ್ಷ್ಮಿ ಪೂಜೆನ ಟೆಂಪಲಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಆಯುಷ್ಯು ಆರೋಗ್ಯ ಅಂತಸ್ತು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೀನಿ. ನಾನಂತೂ ತುಂಬ ಖುಷಿಯಿಂದ ಕಾಯ್ತಾ ಇದ್ದೀನಿ ಯಾವಾಗ ಟೆಂಪಲಿಗೆ ಹೋಗ್ತೀನೋ ಅಂತ. ದೀಪ ಎಲ್ಲ ಇಟ್ಟು ದೇವ್ರ ಹತ್ರ ಬೇಡ್ಕೊಂಡಿದ ನಂತರ ಅಯ್ಯೋ ಇವತ್ತು ತಿಂಡಿ ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಸಡನ್ನಾಗಿ ನೆನಪಾಯಿತು, ನಿನ್ನೆ ಅನ್ನ ಉಳಿದಿತ್ತಲ್ಲ, ಅದನ್ನೇ ಚಿತ್ರಾನ್ನ ಮಾಡುವ ಅಂತ. ಅದಕ್ಕೋಸ್ಕರ ಬೇಗ ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಟೊಮೆಟೊನೂ ಕಟ್ ಮಾಡಿಕೊಂಡು ಇಟ್ಟಿದ್ದೆ. ಇವಾಗ ಮಕ್ಕಳು ಇದ್ದರೆ ಕಷ್ಟ ಅಂತ ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡಿದೆ. ಇಷ್ಟೆಲ್ಲ ಮಾಡ್ಕೊಳ್ಳೋ ಹೊತ್ತಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು. ಈಗ ಅವಳನ್ನು ಮಲಗಿಸಿ ಮತ್ತೆ ಬಂದೆ. ಈಗ ಅವಳು ಮಲ್ಕೊಂಡು ಮತ್ತೆ ನಾನು ಒಗ್ಗರಣೆ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿ ಆಮೇಲೆ ಏನಾಯಿತು ಅಂದರೆ ನನ್ನ ಮಗನೂ ಎದ್ಬಿಟ್ಟ. ಸೊ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಇನ್ನೇನು ಟೀ ಕುಡಿದು ಮತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಇವಾಗ ಟೀ ಎಲ್ಲ ಕುಡಿತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇನ್ನು ವರಮಹಾಲಕ್ಷ್ಮಿ ಪೂಜೆ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೋಡಿ.